ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಿ ಕೆ ಕ್ರಿಶ್ಚಿಯನ್ ಯೂಟ್ಯೂಬ್ ಚಾನಲ್ ಮಾತ್ರೆಗಳ ನಮಸ್ಕಾರ. ಇತ್ತೆ ಎಂಕ್ಲೊಂಜಿ ಶೂಟ್ ಬಿದಾಡೊಂದುಲ್ಲ ಇನಿ ಪಂಡ ಎಲ್ಲೆ ಕಾಂಡೆ ಶೂಟ್ ಉಪ್ಪುನಿ ಇತ್ತು ಈವ್ನಿಂಗ್ ಬಿದಾಡೊಂದು ಉಪ್ಪುನಿ ಎಂಕ್ಲು ಅಂಚ ಕುಡ್ಲಾಗ್ ಒಂಜಿ ಆಲ್ಬಮ್ ಸಾಂಗ್ದ ಶೂಟ್ ಲಾಸ್ಟ್ ಟೈಮ್ ಒಂಜಿ ಸಿರ್ಸಿಡ್ದು ಒಂಜಿ ಜವನೇರು ಬದಿತ್ತೇರು ಅಕಲ್ನ ಒಂಜಿ ಆಲ್ಬಮ್ ಸಾಂಗ್ ಶೂಟ್ ಮಾಲ್ತು ಕೊಡ್ದಿತ್ತ. ಸೊ ಕುಡೋರ ಅಕಲು ಊರಿಗೆ ಬೈದೇರು ಈ ಸರ್ತಿ ಕುಡ್ಲಾಡ್ ಚೂರು ಲೊಕೇಶನ್ ಮಾತ ತೂತೇರು ಅಂಚ ಅದು ನಮ್ಮ ಜಸ್ಟ್ ಶೂಟ್ ಮಂತ್ ಕೊರ್ರೆ ಶೂಟ್ ಎಡಿಟಿಂಗ್ ಮಂತ್ ಕೊರ್ರೆ ಆತೆ ಲೊಕೇಶನ್ ಮತ್ತು ಕೆಲವು ಅಕಲ್ ತೂತೇರು ಅಂಚ ನಮ್ಮ ಅಕಲ್ ದಾದ ಪನ್ಪೇರು ಎಂದೆತ್ತು ಕೊರ್ರೆ ಈ ಸಲ. ಸೊ ನಮ್ಮ ಚೈತ್ರ ಮುಳ್ಳಲು ನಮ್ಮ ಅದ್ದನು ಕೊಡ್ಡೆ ಬೈದೇರು ಒಟ್ಟಿಗೆ ಎಲ್ಲರು ಅಂಚ ಅದು ನಮ್ಮ ಚೈತ್ರ ಬಾರಿ ಮಂಡೆ ಚರ್ಕೊಳ್ದಿರಿ ನಾನಂಜಿ 2 ದಿನ ಶೂಟು 2 ದಿನ ನಾವು ಮಂಗಳೂರಲ್ಲಿ ಪ್ಲಸ್ ನಾನೊಂಜಿ 3-4 ದಿನ ಕಂಟಿನ್ಯೂಸ್ ಶೂಟು ಡೇ ಇಲ್ಲ ಡೆಚ್ಚಿ ಅಂಚ ಅದು ಚೈತ್ರ ಚೂರು ಮಂಡೆ ಚರಗಳು ಅಂದಲ್ಲ ಮಂಡೆ ಚೆಚ್ಚ ಮಂಡೆ ಚೆಜ್ಜ ಚೈತ್ರಾಗೆ ಈತ ಹೇಗ ಕಂಡನೆ ಬರ್ಚ ಮಾರ ಕಂಡನೆ ಬೇಡವಾ ಬೇನೋಡತ್ತ ಈತ ಸಮಯ ಇಲ್ಲಡೆ ಕೊಲ್ಯಾರತ್ತ ನನ್ನ ಬೇನೋಡತ್ತ ಅದೇ ಬೆಲ್ಲೆ ಬೆಲ್ಲೆ ಪಾಯರ್ ಬೆಲೆ ಬೆಲೆ ಪಾಯರ್ ಖಾಲಿ ಇಲ್ಲಡೆ ಗೊಲ್ಲು ನಾಪಣ ಅದಾ ತಿನ್ನೋಡ್ಚದ ಅಂಚ ಆಯ್ತು ಎಂಗ್ಲು ಕುಡ್ಲಾಗ ಬಿದಾಡ್ನೆ ಅಂಚ ಒಂದೊಂಜಿ ಇಲ್ಲೇ ಲಾಗ್ ಬಕ್ಕ ಎಲ್ಲದ ಅಪ್ಡೇಟ್ ಪೂರ ಎಲ್ಲರದಕ್ಕನೆ ಸ್ಟಾರ್ಟ್ ಆಗ್ಬಿಡು ಇನ್ನು ಹೆಂಗೆ ಒಂಜಿ ಕುಡ್ಲ ಮುಟ್ಟ ಎತ್ತೋ ನಂಜಿ ಲಾಗ್ ಆತೆ ಬಕ್ಕ ಒಂಜಿ ಐತೆ ಇದೇ ಟೆಂಕ್ಲೆ ಒಂಜಿ 2 ಟಯರ್ ಚೇಂಜ್ ಅನ್ಪೇರುಂಡು ಖರ್ಚೆ ದಾಲಜ್ಜಿ ಖರ್ಚೆ ಅವರಿಯ ಅಂಚ 2 ಟಯರ್ ಚೇಂಜ್ ಮನ್ಪೇರು ಅಂಚ ತೂ ಹೊಡಿತ್ತೆ ಅಂಚ ಪೋದು 2 ಟಯರ್ ಚೇಂಜ್ ಮಂತದ ಕುಡ್ಲಾಗ ರೂಮ್ ಅಲ್ದೇರಲ್ಪ ರೂಮು ಪೋದು ಜೆಪ್ಪು ನೀನಿ ಎಲ್ಲ ಶೂಟ್. ಓಕೆ ಟಾಟಾ ಬೈ ಬೈ ಸಿ ಯು ಗುಡ್ ಬಾಯ್ ಪಾತೇರ್ ಮಹಾರಾಯ್ತಿ ಸಕ್ಕದ ಬಾಕಿ ಓಲೋಲು ಬುಲಿಪ್ಪನ ಇತ್ತೆ ಹೊಸಾರು ಉರ್ಕುದಿನ್ನು ರಡ್ಡಿಗೆ ಎದ್ದಿಟ್ಟು ಅದುಗ ಕೈತಲ್ಲ ತುಲೆ ಎಂದೆ ಕಣ್ಣು ತುಲೆ ಕಣ್ಣೆ ನೆಂಜಿದ್ದೀನಿ ಇತ್ತ ಇದೇ ಬರ್ಕೊಂಡು ಚೂರು ಬರ್ದು ಒಂಜಿ ಹೊಸಾರು ಬಡಲೆ ಇದನ್ ಕ್ಯಾಮರಾ ಬುಲ್ಪೆಲ್ ಬಾಲೆ ಎಂಕ್ಲೆಗೆ ಬುಲ್ತೋನೆ ಬಾಯ್ ಬಲ್ಲೆ ಎಡ್ಡಬಲ್ಲೆ ಪೂರಿಗೆ ಎಡ್ಡಬಲ್ಲೆ ಪೂರಿಗೆ ಅಲ್ಲೇ ಹಾಯ್ ಬಲ್ಲೆ ಎತ್ತು ಜನ ತೂವೊಂದು ಬಾಯ್ ಪೂರಿಗೆ ಬಾಯ್ ಜಂಕ್ ಚಾಕ್ಲೇಟ್ ಬರ್ಚಾ ಚಾಕ್ಲೇಟ್ ನಾನು ಎಲ್ಲ ಬಣ್ಣ ಕೊಂದರೊಡ್ಚ ಬುಲಿತೊಂದು ಬಂಡೆ ಎಡ್ಡೆ ಆಬುಜಿ ಬುಲಿಪೇರಲ್ಲಿ ಬುಲಿತನ ಕನರ್ರು ಇಜ್ಜಿ ಟಾಟಾ ಒನ್ ಚಿಕ್ಕ ಟಾಟಾ ಏಪ ನಿನ್ನ ಪೂರ ಲೀಲೆ ರೆಕಾರ್ಡ್ ಆದುಂಟು. ಟಾಟಾ ಬಾಯ್ ಬಿಸ್ಸೆ ಬಾಯಿ ಟಾಟಾ ಸಿಕ್ಕದಿತ್ತು ಯಾಪದ ಇದೆ ಇನಿಯಾ ಟಾಟಾ ಸೇಲ ಸುಂದರ ಐನು ದೇವ್ ಸೇಲ ಸುಂದರ ಓಕೆ ಗಾಯ್ಸ್ ನಮ್ಮ ಬಿದ್ದಾಡಿಯ ಅಂಜಿ ಬುಲ್ಪೆಲೆ ಒತ್ತು ಪೋ ಮೆತ್ತುವೋ ఎక్కువ ఒక అయిపోయింది
ಅವು ಬೊಕ್ಕೊಂಜೇನು ಹೊತ್ತೊಂದುಲ್ಲೇನು ಆಂಡ್ ಕೊತ್ತೊಂದು ಬುಲ್ಪೇಲಿ ಪಂಡ ಬುಲ್ಪೇಲಿ. ಓಕೆ ಪಿದಡ್ಗ ವೀಲ್ ಟ್ಯಾಕ್ ಮಂಜೇಶ್ವರ. ವೀಲ್ ಟ್ಯಾಕ್ ಮಂಜೇಶ್ವರ ನಮ್ಮ ಗಾಡಿದ ಫುಲ್ಲು ವೀಲ್ ಅಲೈನ್ಮೆಂಟ್ಲ ಬೊಕ್ಕ ನಮ್ಮ ಟಯರ್ ಚೇಂಜ್ ಆಂಡ್ ರೆಡ್ ಟಯರ್ ಅವಳು ಬೂಡ್ದುಂಡು. ಟಯರ್ಗೆ ಮಾತ್ರ ನಮಗೆ ರೇಟ್ ಭಯಂಕರ ಟಯರ್ಗೆ ಮರ್ಯಾದೆ 4,200 ರೂಪಾಯಿ ಒಂದು ಟಯರ್ಗೆ. ರೆಡ್ ಟಯರ್ಗೆ 4,400 ರೂಪಾಯಿ, ಎಮ್ಮೆ 4,400 ರೂಪಾಯಿ. ಸೊ ಎತ್ತಲಾಗೋದು ನಮಗೆ ಯಾರದು ಒಟ್ಟಾಸಿ 10,000 ಪೆಟ್ಟು 10,000 ಗೋವಿಂದ. ಸೊ ಇತ್ತೆ ವೀಲ್ ಅಲೈನ್ಮೆಂಟ್ಗೆ ದೀತ ಗಾಡಿನು ನಾನು ಇತ್ತೆ ವೀಲ್ ಅಲೈನ್ಮೆಂಟ್ ಆಯೊಟ್ಟಿಗೆ ಪೇಮೆಂಟ್ ಮಾಡ್ಕೊಂಡು ಅಪೋಲಿ. ಓಕೆ ಗಾಯ್ಸ್, ನಮ್ಮ ಫೈನಲ್ ಆದ ರೂಮ್ ಮುಗಿತ್ಯ ಮನಸ್ಸು ಪೂರ ಆಂಡ್ ಬಂಜಿ ಗಟ್ಟಿಯ ಎಂಗ್ಲದ ಗಾಡಿ ಬರ ರಿಪೇರಿ ಆದ ಬಕ್ಕ ಸೀದಾ ಬಾತದು ರೂಮ್ಗೆ ಎತ್ಯ ಎಂಗ್ಲ ಒಂದು ರೂಮ್ ಅಂತ ಕೊರಿಯರು ಅಂಚ ನಮ್ಮತ್ತೆ ಎಲ್ಲದ ಶೂಟ್ ಗುಪ್ಪುನ ಜವನಿರು ಒಳ್ಳೆರು ಆರಾಮಡು ಉಳ್ಳೇರು ಅಕ್ಲನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಚೂರು ಕೊಡ್ತೀರಿ ಇಡೇ ಬರ್ಪೇರು. ಸೊ ಚೂರು ಡಿಸ್ಕಷನ್ ಮಾತೊಂಡು ಎಲ್ಲದ ಶೂಟದ ಬಗ್ಗೆ. ಸೊ ಡಿಸ್ಕಷನ್ ಆದ ಬೊಕ್ಕ ಜಪ್ಪುನು ಎಲ್ಲೆಲ್ಲ ಹಾಕೊಂಡು ಶೂಟ್ ಕೂಡ ನಮ್ಮ ದನ ಕೊಡ್ಡೆಲ್ಲರು ಬೊಕ್ಕೊಂಜಿ ವಿಶೇಷದಾದ ಬಂದಾಗ ಎಂಕಲೆತ್ತೆ ಬತ್ತರಂಜ ರೂಮುದ ಎಂಕಲ್ನ ರಿಸೆಪ್ಷನಿಸ್ಟ್ ಉಳ್ಳೇರು ಆರ್ಲ ಎಂಗ್ಲ ಸಬ್ಸ್ಕ್ರೈಬರ್ಗೆ ಯಾರು ಪಂಡೇರು ಇತ್ತೆ ತಿರ್ತು ಉಳ್ಳೇರು ಆ್ಯಕ್ಚುಲಿ ಎಂಗ್ಲ ಅಪಗ ನಮ್ಮ ಕ್ಯಾಮ್ರಾ ಚಾಲು ಇಚ್ಚಾಂಡು ಅಂಚದ 2 ಪಾತೆರ್ ಪೈರ ಆಯ್ಚಿ ತೂಕ ಎಲ್ಲ ಮಿನಿ 2 ದಿನ ಉಲ್ಲ ಮೂಲೆ ತೂಕ 2 ಪಾತೆರ್ಗ ಇಫ್ ಪಾಸಿಬಲ್ ಆರು ಪಂಡೇರು ನಮ್ಮ ಸಬ್ಸ್ಕ್ರೈಬರ್ ಪಂಡ್ ಬಾರಿ ಖುಷಿ ಆಂಡು. ಸೊ ತೂಕ ಮನಸ್ಸು ಮಾತಾಂಡು ನಾನು ಒಂಚೂರು ಪಾತೆರ್ರೆ ಬರೋಂಡು ತೂಕ. ಓಕೆ ಗಾಯ್ಸ್, ನಮ್ಮ ಲಾಸ್ಟ್ ಟೈಮ್ದ ಸಿರ್ಸಿದ ಜವನೀರು ಬೈದೇರು ಕೂಡಾರ. ನಿಮ್ಮ ಹೆಸರು ಮಾತ್ರ ಮರ್ತೋಗಿದೆ ಇಬ್ಬದು, ಖಾಲಿ ಸಿರ್ಸಿ ಅಂತ ಆ್ಯಡ್ ಆಗಿ ಉಂಟು ಅಷ್ಟೇ. ನಮ್ಮ ಹೆಸರು ವಿನಾಯಕ್ ಅಂತ, ಅವನ ಹೆಸರು ಸಾಗರ್. ವಿನಾಯಕ್ ಸಾಗರ್ ಅಲ್ವಾ? ಓಕೆ ಹೇಗಾಯಿತು ಜರ್ನಿ ಎಲ್ಲ? ಜರ್ನಿ ಎಲ್ಲ ಓಕೆ, ಚೆನ್ನಾಗಾಯ್ತು. ಬರ್ತಾ ಇರ್ತೀವಿ, ಹಾಗೇನು ತ್ರಾಸ ಅನ್ಸೋದಿಲ್ಲ ನಮಗೆ. ಈ ಕಡೆ ಬರೋದಂದ್ರೆ ಖುಷಿ ನಮಗೆ. ಈ ಸಲ ಮಾತ್ರ ಬಸ್ಸು. ಬಸ್ಸಲ್ಲಿ ಬಂದು ಸ್ವಲ್ಪ ಲ್ಯಾಗ್ ಆಗಿರ್ಬೋದು. ಸ್ವಲ್ಪ ತ್ರಾಸ ಆಗುತ್ತೆ, ಬಸ್ಸಲ್ಲಿ ಬರ್ಲಿಕ್ಕೆ ಆಗಲ್ಲ, ತುಂಬ ದೂರ ಆಗುತ್ತಲ್ಲ. ಹೌದು. ಎಷ್ಟು ಬಸ್ಸು? ಒಂದೇ ಬಸ್ಸಾ? ಡೈರೆಕ್ಟ್ ಬಸ್ ಇದೆಯಾ? ಡೈರೆಕ್ಟ್ ಬಸ್ ಮಂಗಳೂರಿಗೆ ಬಂದು. ಹೌದಾ? ಒಂದೇ ಬಸ್ಸಲ್ಲಿ ಬರ್ಬೋದು. ಅಂಚ ನಮ್ಮ ಇತ್ತೆ ನೀರೆಲ್ಲ ಎತ್ತದೇರು. ನೆಕ್ಸ್ಟ್ ಇತ್ತೆ ಎಲ್ಲೆಡ್ದಕ್ಕ ಶೂಟಿಂಗ್ ಸ್ಟಾರ್ಟ್. 2 ದಿನದ ಶೂಟು ಪ್ಲ್ಯಾನ್ ಪಾಡ್ದು ಬೈದೇರು ಸಿರ್ಸಿಡ್ದು. ಸೊ ಮೆಂಚ ಮತ್ತು ಆಪಂತು ಓಡಿಸೋ ಹಂಗೊಂದು ಹೊಸ ಪ್ರಾಜೆಕ್ಟ್ ಈ ಸರಿ ಅಲ್ಲ, ಹೊಸದಾಗಿ ಒಂದು ಪ್ರಾಜೆಕ್ಟ್ ಮಾಡ್ಕೊಂಬಂದಿದ್ದೀರ. ಅಸಲು ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಮಾಡಬೇಕು ಅಂತ ಇಬ್ಬರು ಬಂದಿದ್ದೀರಾ. ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ತೊಗೊಂಡೇ ಮಾಡಿದ್ದು. ಹೌದು, ನಮಗೆ ಆದಷ್ಟು ಜನಕ್ಕೆ ರೀಚ್ ಮಾಡಿಸೋ ಅಂತ ಮಾಡಿದ್ದಾನೆ. ಲಾಸ್ಟ್ ಟೈಮು ಸಾಂಗು ತುಂಬ ಸಪೋರ್ಟ್ ಬಂದಿದೆ. ಈ ಕಡೆ ಮಂಗಳೂರಿಂದನೇ ಆಲ್ಮೋಸ್ಟ್ ನಮ್ಮ ಕಮೆಂಟ್ಸ್ ಆಗಲಿ ಇದೆಲ್ಲ ವ್ಯೂಸ್ ಆಗಲಿ ಈ ಕಡೆಯಿಂದನೇ ಬಂದಿದ್ದು. ನಮ್ಗೆ ತುಂಬ ಖುಷಿ ಆಯ್ತು. ಈ ಕಡೆ ಈ ಸಾಂಗಿಗೆ ಸಪೋರ್ಟ್ ಇದ್ದರೆ ಸಾಕು. ಸಪೋರ್ಟ್ ಕೊಡ್ತಾರೆ ನಮ್ಮವ್ರು, ಸಪೋರ್ಟಿಗೆ ಏನು ಕಡಿಮೆ ಇಲ್ಲ. ಅಂಚ ಸಪೋರ್ಟ್ಗೆ ಏನೊಂದು ಬೈದೇರು ಈ ಸರ್ತಿಲ್ಲ. ಸಪೋರ್ಟ್ ಮೇಯ್ನ್ ಫ್ಯಾನ್ ಆಫ್ ಮಾಡಿ ಅಂತ ಸಪೋರ್ಟ್ಗದಲ್ಲ ಪ್ರಾಬ್ಲಮ್ ಇಚ್ಚಿ ಮೇಯ್ನಾಗಿ ಇಲ್ಲಿ ತುಳುವರಿಗೆ ಅಂತ ಅಂದರೆ ಒಂದು ತುಳುವಲ್ಲಿ ನೀವು ಒಂದು 2 ವರ್ಡಿಂಗ್ಸ್ ಹೇಳ್ಬೇಕಂತ ಲಾಸ್ಟ್ ಟೈಮು ಹೇಳ್ತಾ ಇದ್ರು. ಇವರು ಬಂದು ನೀವು ಸ್ವಲ್ಪ ಸಹ ತುಳು ಮಾತಾಡಲಿಲ್ಲ ಅವರು ಹಾಗೆ ಹೀಗೆ ಅಂತ. ನಂಗೆ ಅಷ್ಟೇ ಹೆಂಚು ಉಳ್ಳಾರು ಒಣಸಾಂಡ ಅಷ್ಟೇ ಸಾಕು ಬಿಡಿ, ಅಷ್ಟೇ ಕೇಳಿದ್ರೆ ಬಂಜಾರ. ನಿಮಗೆ ಎಷ್ಟು ಬರುತ್ತೆ ತುಳು? ಏನಿಲ್ಲ, ಅವರಿಗೆ ಅರೆಗೊಂಜ 2 ತುಳು ವರ್ಡಿಂಗ್ ಬಂಕ ಇಷ್ಟ ಆಗುತ್ತೆ. ಏನಿಲ್ಲ, ಈ ಥರ ಹೇಳಿ. ಏನಂದರೆ ಎಂಕಲೊಂಜಿ ಆಲ್ಬಮ್ ಸಾಂಗ್ ಮಲ್ತೊಂದುಲ್ಲ ಸಪೋರ್ಟ್ ಮಲ್ಪಲೆ ನೋಡಿ ತೂಲೆ ಆಕಲೊಂಜಿ ಆತು ಬಂಗ ಬತ್ತ ಅಲ್ಲೊಂಜಿ 2 ಪದ ಪಂಡೇರು. ಅವಾಗ ಈ ಸಾಂಗ್ ಗೊಂಜಿ ನಮ್ಮ ಸಪೋರ್ಟ್ ಕೊರಡೆ ಅಕಲ ಸಾಂಗ್ ಆಯ್ನಾತು ಬೇಗ ಆದಷ್ಟು ಬೇಗ ರಿಲೀಸ್ ಆಗ್ತಾ ಉಂಟಲ್ಲ. ತುಂಬ
ಬೇಗನೆ ರಿಲೀಸ್ ಮಾಡ್ತೀವಿ, ಟೈಮ್ ತಗೊಳ್ತೆ ಎಲ್ಲ ಆದಷ್ಟು ಡಿಸೆಂಬರ್ ಒಳಗಡೆ ಅಷ್ಟೊಳಗಡೆ ಅಷ್ಟೊಳಗಡೆ ರಿಲೀಸ್ ಉಂಡು ಆಯ್ನಾತ್ ಬೇಗ ಅಪಗ ಆ ಸಾಂಗ್ ಅಕಲ್ನ ಆರ್ನ ಚಾನಲ್ದ ಪುದರ್ ನಮಕ್ ಆಲ್ರೆಡಿ ಗೊತ್ತುಂಡು ನನ್ನ ನಮ್ಮ ಲಿಂಕ್ ಮಾತ ಬಾರದಪ್ಪ ಅನ್ನ ಚಾನಲ್ಡ್ ಬರ್ಪುಂಡು. ಸೊ ಮಾತೆರ್ಲ ತೂದು ಅವನ್ ಸಪೋರ್ಟ್ ಮಾಲ್ಪೊಡಕ್ಲೆಗ್. ಸೊ ತೂಕ ಎಲ್ಲೆಡ್ದೊಕ್ಕ ಶೂಟಿಂಗ್ ಸ್ಟಾರ್ಟ್. ಸೊ ಈ ಲಾಗ್ನ ನೀಟಾಗಿ ಎಂಡ್ ಬಂದಲ್ಲ, ನೆಕ್ಸ್ಟ್ ಲಾಗ್ ತಿಗ್ಗ ಅತನ ಟೇಕ್ ಕೇರ್, ಬೈ ಬೈ, ಸಿ ಯು.